ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಪಶ್ರೀ 600ರಲ್ಲಿ 599 ಅಂಕವನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಬಿಕರ್ನಕಟ್ಟೆ ನಿವಾಸಿ ದೀಪಶ್ರೀ ಅವರ ತಂದೆ ಅಶೋಕ್ ಎಸ್ ಅವರು ಇನ್ವರ್ಟರ್ ಸರ್ವಿಸ್ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ತಾಯಿ ಸುಮಾ ಗೃಹಿಣಿಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಈ ರ್ಯಾಂಕ್ ಪಡೆದ ವಿಚಾರವಾಗಿ ಮಾತನಾಡಿದಂತಹ ದೀಪಶ್ರೀ, ನನಗೆ ಓದಿನ ಬಗ್ಗೆ ಬಹಳವಾದಂತಹ ವಿಶೇಷವಾದ ಸಂಗತಿ ಏನೂ ಇಲ್ಲ, ಆದರೆ ಆಸಕ್ತಿಯಿಂದ ಓದಿದ್ದೇನೆ. ಆ ಕಾರಣಕ್ಕಾಗಿ ಇವತ್ತು ಒಳ್ಳೆಯ ರ್ಯಾಂಕ್ ಕೂಡ ಬಂದಿದೆ ಮತ್ತು ಆಸಕ್ತಿ ಕೊಟ್ಟು ಓದಿದರೆ ಯಶಸ್ಸನ್ನು ಸಾಧಿಸಬಹುದು ಅಂತ ನನಗೀಗ ಅನಿಸಿದೆ. ಪರೀಕ್ಷೆಗೆ ಒಂದೆರಡು ವಾರ ಇರುವ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಯವರೆಗೆ ಓದ್ತಾ ಇದೆ. ಉಳಿದ ದಿವಸಗಳಲ್ಲಿ ಕಾಲೇಜಿನಿಂದ ಬಂದ ಬಳಿಕ ಹೋಮ್ ವರ್ಕನ್ನು ಮಾಡಿ ಅವತ್ತಿನ ಪಾಠವನ್ನು ರಿವಿಷನ್ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಪ್ರಥಮ ಸ್ಥಾನ ಗಳಿಸುವಲ್ಲಿ ನೆರವಾದವು ಅಂತ ದೀಪಶ್ರೀ ಹೇಳಿದ್ದಾರೆ. ಇನ್ನು CA ಓದಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೇನೆ. PUCಯಲ್ಲಿ ಆ ಕಾರಣಕ್ಕಾಗಿ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ದೀಪಶ್ರೀ ತನ್ನ ಮುಂದಿನ ಗುರಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸೊ ನನಗೆ 599 ಔಟ್ ಆಫ್ 600 ಸಿಕ್ಕಿದೆ. ಸೊ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದಕ್ಕೆ ಎಲ್ಲ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಸೊ ನನ್ನ ಎಫರ್ಟ್ಸ್ ಜೊತೆಗೆ ಅವರ ಡೆಡಿಕೇಶನ್ ಕೂಡ ತುಂಬ ಉಂಟು. ಆಮೇಲೆ ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಆಮೇಲೆ ಲಕ್ ಸಹ ಬೇಕಾಗ್ತದೆ ಸರ್. ಸೊ ದೇವರ ಅನುಗ್ರಹ ಕೂಡ ಇತ್ತು, ಹಾಗೆ ಪಾಸಿಬಲ್ ಆಯಿತು. ಮತ್ತು ಇಲ್ಲ ಸರ್, ಇಲ್ಲಿ ಲೆಕ್ಚರರ್ಸ್ ಕಲಿಸಿದ್ದೇ ಸಾಕಾಗ್ತಿತ್ತು. ಸೊ ನಾನು ಎಕ್ಸ್ಟ್ರಾ ಟ್ಯೂಷನ್ ತಗೊಳ್ಳಿಲ್ಲ. ಇನ್ನು ನನ್ನ ಏಮ್ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂತ. ಸೊ ತ್ರಿಷಾ ಕಾಲೇಜಲ್ಲಿ ಮಾಡಬೇಕಂತ ಉಂಟು, BCom + CA ಇಂಟಿಗ್ರೇಟೆಡ್. ಅಪ್ಪ ಇದು ಇನ್ವರ್ಟರ್ ಸರ್ವಿಸಿಂಗ್ ಅಂತ ಸೆಲ್ಫ್ ಎಂಪ್ಲಾಯ್ಡ್, ಅಮ್ಮ ಹೌಸ್ ವೈಫ್. ಫಸ್ಟ್ ರ್ಯಾಂಕ್ ಇರಲಿಲ್ಲ, ಬಟ್ 595+ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಂಗ್ಲೀಷಲ್ಲಿ 99 ಮತ್ತು ಉಳಿದೆಲ್ಲ 100. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೇನೆ. ಹಾಗೆ SSLC 98.24%, 614 ಬಂದಿತ್ತು 625 ಅದು ಗೌರ್ಮೆಂಟ್ ಹೈಸ್ಕೂಲ್ ನಾಲ್ಯಪದವು ಶಕ್ತಿನಗರ. ಹೌದು, ಅವರು ಕೂಡ ಟೀಚರ್ಸ್ ತುಂಬ ಸಪೋರ್ಟಿವ್.